ಅದು ದೇಶದ ರಾಜಕೀಯವಾಗಲಿ, ರಾಜ್ಯ ರಾಜಕೀಯವಾಗಲಿ ಅಥವಾ ರಾಜ್ಯದ ಸಮಸ್ಯೆಗಳೇ ಆಗಲಿ, ಯಾವುದೇ ವಿಷಯ ಬಂದಾಗ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸುಮ್ಮನಿರುವ ವ್ಯಕ್ತಿಯೇ ಅಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಘಟನೆಗಳು ನಡೆಯುತ್ತಿದ್ದರೂ, ಹಲವಾರು ಸಮಸ್ಯೆಗಳಿದ್ದರೂ, ಹಲವಾರು ವಿಷಯಗಳಿದ್ದರೂ ಎಚ್.ಡಿ.ಕೆ ಮಾತ್ರ ತುಂಬಾನೇ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಕುಮಾರಸ್ವಾಮಿಗೆ ಏನಾಯಿತು ಅನ್ನುವ ವಿಚಾರವನ್ನ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಹೌದು, ಯಾವಾಗಲೂ ಪಾದರಸದಂತೆ ಇರುವಂತಹ ಕುಮಾರಸ್ವಾಮಿ ಹಾಗೂ ಚಿಕ್ಕ ಪುಟ್ಟ ವಿಷಯಗಳಿಗೆ ತುಂಬಾನೇ ಆಕ್ಟಿವ್ ಆಗಿ ವರ್ತಿಸುತ್ತಿದ್ದ ಕುಮಾರಸ್ವಾಮಿ ಇದ್ದಕ್ಕಿದ್ದ ಹಾಗೆ ಮಂಕಾಗಿದ್ದು ಯಾಕೆ ಅಂತ ಪ್ರತಿಯೊಬ್ಬರನ್ನ ಕಾಡುತ್ತಿದೆ. ಅದರಲ್ಲೂ ಕರ್ನಾಟಕದ ಜನತೆ, ಅದರಲ್ಲೂ ಕುಮಾರಣ್ಣನ ಅಭಿಮಾನಿಗಳಿಗೆ ದೊಡ್ಡ ಚಿಂತೆಯಾಗಿದೆ. ಹೌದು, ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಹಲವಾರು ರ್ಯಾಲಿಗಳನ್ನ ಜನತಾದಳದ ಪರವಾಗಿ ಮಾಡುತ್ತಿದ್ದಾರೆ. ಅದರಲ್ಲಿ ಕುಮಾರಸ್ವಾಮಿಯೇ ಮಿಸ್ ಆಗಿದ್ದಾರೆ. ಹೀಗಿದ್ದಾಗ ಕುಮಾರಸ್ವಾಮಿ ಎಲ್ಲಿ ಅಂತ ಅವರಿಗೆ ಕೇಳಿದಾಗ ನಿಖಿಲ್ ಕುಮಾರಸ್ವಾಮಿ ಅತ್ಯಂತ ಭಾವುಕರಾಗಿ ಈ ಒಂದು ಗುಟ್ಟನ್ನ ಹೇಳಿಕೊಂಡಿದ್ದಾರೆ. ತಂದೆಯ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳು ಆಗುತ್ತಿವೆ, ಹೀಗಾಗಿ ಅವರು ವಿಶ್ರಾಂತಿಯನ್ನ ಪಡೆಯುತ್ತಿದ್ದಾರೆ. ಆದರೆ ಆತಂಕ ಪಡುವಂತಹ ಯಾವುದೇ ವಿಷಯ ಇಲ್ಲ. ಶೀಘ್ರದಲ್ಲಿ ಅವರು ಮತ್ತೆ ಪುಟಿದೆದ್ದು ಆಕ್ಟಿವ್ ರಾಜಕಾರಣಕ್ಕೆ ಮರಳಲಿದ್ದಾರೆ ಎನ್ನುವ ಒಂದು ಭರವಸೆಯನ್ನ ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಹೌದು, ದೇವೇಗೌಡರು 90ನೇ ವಯಸ್ಸಿನಲ್ಲಿದ್ದರೂ ಕೂಡ ಆಕ್ಟಿವ್ ಆಗಿದ್ದಾರೆ. ಆದ್ರೆ ಅವರ ಮಗ ಇದ್ದಕ್ಕಿದ್ದ ಹಾಗೆ ಮಂಕಾಗಿದ್ದು ಕಂಡು ಕೆಲವರಲ್ಲಿ ಆತಂಕ ಜಾಸ್ತಿ ಆಗಿದ್ದು ಗ್ಯಾರಂಟಿ ಆಗಿತ್ತು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳನ್ನ ಕೇಳಿ ಈಗ ಜನ ಮತ್ತೆ ಕುಮಾರಸ್ವಾಮಿ ಅವರ ಆಗಮನಕ್ಕೆ ಆತುರದಿಂದ ಕಾಯುತ್ತಿದ್ದಾರೆ. ಹೌದು, ಕುಮಾರಸ್ವಾಮಿಯ ವರ್ಚಸ್ಸು ಹಾಗೆ, ಅವರ ಜೀವನ ಸ್ಟೈಲೇ ಹಾಗೆ. ಬನ್ನಿ ಅವರ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪಡೆಯೋಣ. ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕರ್ನಾಟಕದ ಪ್ರಭಾವಿ ರಾಜಕೀಯ ನಾಯಕರಲ್ಲಿ ಒಬ್ಬರು. ತಮ್ಮ ತಂದೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪ್ರಭಾವದ ಹೊರತಾಗಿಯೂ ತಮ್ಮದೇ ಆದ ವರ್ಚಸ್ಸಿನ ಮೂಲಕ ರಾಜಕೀಯ ರಂಗದಲ್ಲಿ ಗುರುತಿಸಿಕೊಂಡವರು. 2 ಬಾರಿ ಮುಖ್ಯಮಂತ್ರಿ ಆಗಿರುವ ಕುಮಾರಸ್ವಾಮಿ ಹಲವು ಜನಪರ ಯೋಜನೆಗಳ ಮೂಲಕ ಸಿಎಂ ಆಗಿದ್ದಾಗ ಇನ್ನೂ ಜನಪ್ರಿಯವಾಗಿದ್ದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಚೆನ್ನಮ್ಮರ 2ನೇ ಪುತ್ರರಾಗಿರುವ ಕುಮಾರಸ್ವಾಮಿ ಕೇವಲ ರಾಜಕೀಯ ಜೀವನದಲ್ಲಿ ಮಾತ್ರವಲ್ಲದೆ ಸಿನಿಮಾ ರಂಗದಲ್ಲೂ ಕೂಡ ಗುರುತಿಸಿಕೊಂಡಿದ್ದರು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ 19ನೇ ಡಿಸೆಂಬರ್ 1959ರಂದು ಕುಮಾರಸ್ವಾಮಿ ಜನಿಸಿದ್ದರು. ಹೈಸ್ಕೂಲು ವಿದ್ಯಾಭ್ಯಾಸವನ್ನ ಬೆಂಗಳೂರಿನ ಎಂಇಎಸ್ ವಿದ್ಯಾಸಂಸ್ಥೆಯಲ್ಲಿ ಮುಗಿಸಿದ ಕುಮಾರಸ್ವಾಮಿ ಮುಂದೆ ಬೆಂಗಳೂರಿನ ಜಯನಗರದಲ್ಲಿರುವ ವಿಜಯ ಕಾಲೇಜಿನಲ್ಲಿ ಪಿಯುಸಿಯನ್ನ ಮುಗಿಸುತ್ತಾರೆ. ಹಾಗೆ ಮುಂದೆ ಅವರು ನ್ಯಾಷನಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನ ಪಡೆದುಕೊಂಡಿರುವ ಅವರು ಮಾರ್ಚ್ 13, 1986ರಲ್ಲಿ ಅನಿತಾ ಕುಮಾರಸ್ವಾಮಿಯನ್ನ ವಿವಾಹ ಆಗುತ್ತಾರೆ. ಕುಮಾರಸ್ವಾಮಿ ಅವರು ಚಲನಚಿತ್ರ ನಿರ್ಮಾಣ ಹಾಗೂ ಹಂಚಿಕೆ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರು. ಇವರು ಆ ಸಮಯದಲ್ಲಿ ಹಲವಾರು ಚಲನಚಿತ್ರಗಳ ನಿರ್ಮಾಪಕರಾಗಿದ್ದರು. ಇವರ ನಿರ್ಮಾಣದ ಚಂದ್ರಚಕೋರಿ ಚಲನಚಿತ್ರ ರಾಜ್ಯಾದ್ಯಂತ ಹಲವಾರು ಚಿತ್ರಮಂದಿರಗಳಲ್ಲಿ 1 ವರ್ಷ ಅಂದರೆ ಬರೋಬ್ಬರಿ 365 ದಿನಗಳ ಕಾಲ ಪ್ರದರ್ಶನಗೊಂಡು ಸೂಪರ್ ಹಿಟ್ ಚಿತ್ರವಾಗಿತ್ತು. ಇವರು ತಮ್ಮ ಬ್ಯಾನರ್ನಾದಂತಹ ಚನ್ನಾಂಬಿಕಾ ಫಿಲ್ಮ್ ಅಡಿಯಲ್ಲಿ ಸೂರ್ಯವಂಶ, ಪ್ರೇಮೋತ್ಸವ, ಗಲಾಟೆ ಅಳಿಯಂದಿರು, ಜಿತೇಂದ್ರ, ಜಾಗ್ವಾರ್, ಸೀತಾರಾಮ್ ಕಲ್ಯಾಣವನ್ನ ನಿರ್ಮಿಸಿದ್ದಾರೆ. ಇವುಗಳಲ್ಲಿ ಜಾಗ್ವಾರ್ ಹಾಗೂ ಸೀತಾರಾಮ್ ಕಲ್ಯಾಣ ಚಿತ್ರಗಳು ತಮ್ಮ ಮಗನಾದಂತಹ ನಿಖಿಲ್ ಕುಮಾರಸ್ವಾಮಿಯನ್ನೇ ನಾಯಕನನ್ನಾಗಿ ಮಾಡಿ ನಿರ್ಮಿಸಿದಂತಹ ಚಿತ್ರಗಳು. ಸೆಪ್ಟೆಂಬರ್ 2007ರಲ್ಲಿ ಕುಮಾರಸ್ವಾಮಿ ತಮ್ಮದೇ ಆದಂತಹ ಕಸ್ತೂರಿ ಕನ್ನಡ ವಾಹಿನಿಯನ್ನು ಕೂಡ ಆರಂಭಿಸಿದ್ದರು. ಕುಮಾರಸ್ವಾಮಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು ಅವರಂತೆಯೇ ವೇಷಭೂಷಣವನ್ನ ಕೂಡ ಆ ಸಮಯದಲ್ಲಿ ಧರಿಸುತ್ತಿದ್ದರು. ತಮಗೆ ರಾಜಕೀಯದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ, ಚಿತ್ರ ನಿರ್ಮಾಣವೇ ಆಸಕ್ತಿ ಜಾಸ್ತಿ ಎಂದು ಕೆಲ ವರ್ಷಗಳ ಹಿಂದೆ ಸಂದರ್ಶನವೊಂದರಲ್ಲಿ ಅವರೇ ನುಡಿದಿದ್ದರು. ಕಾರುಗಳ ಬಗ್ಗೆ ಒಲವು ಹೊಂದಿರುವ ಕುಮಾರಸ್ವಾಮಿಯ ಬಳಿ ಲ್ಯಾಂಬೋರ್ಗಿನಿ, ಪೋರ್ಷ್, ಹಮ್ಮರ್ ಮತ್ತು ರೇಂಜ್ ರೋವರ್ ಮುಂತಾದ ದುಬಾರಿ ಕಾರುಗಳು ಕೂಡ ಇವೆ. ಈ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಕೈಗೊಂಡ ಜನತಾ ದರ್ಶನ ಹಾಗೂ ಗ್ರಾಮ
ವಾಸ್ತವ್ಯ ಕಾರ್ಯಕ್ರಮಗಳಿಂದಲೂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅತ್ಯಂತ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ದರು. 2023ರ ವಿಧಾನಸಭಾ ಚುನಾವಣೆ ವೇಳೆ ಸಲ್ಲಿಸಿದ ಅಫಿಡವಿಟ್ನಂತೆ ಕುಮಾರಸ್ವಾಮಿ ಕುಟುಂಬದ ಬಳಿ ಬರೋಬ್ಬರಿ 167 ಕೋಟಿ ರೂಪಾಯಿ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಇದ್ದು, ಈ ಪೈಕಿ ಕುಮಾರಸ್ವಾಮಿಯವರ ಬಳಿ 7.80 ಕೋಟಿ ರೂಪಾಯಿ ಚರಾಸ್ತಿ ಇದೆ. ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಬಳಿ 94.22 ಕೋಟಿ ಚರಾಸ್ತಿ, 30 ಕೋಟಿ ರೂಪಾಯಿ ಸ್ಥಿರಾಸ್ತಿಯೂ ಇದೆ. ಸಾವಿರದ 1996ರಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗುವ ಮೂಲಕ ಕುಮಾರಸ್ವಾಮಿ ಬೇಡವಾದರೂ ರಾಜಕೀಯಕ್ಕೆ ಪ್ರವೇಶ ಮಾಡುತ್ತಾರೆ. 1998ರಲ್ಲಿ ಮತ್ತೊಮ್ಮೆ ಚುನಾವಣೆ ಸ್ಪರ್ಧಿಸಿದಾಗ ಕಾಂಗ್ರೆಸ್ನ MV ಚಂದ್ರಶೇಖರ್ ಮೂರ್ತಿ ವಿರುದ್ಧ ಸೋಲನ್ನ ಅನುಭವಿಸಿದ್ದರು. ಅಲ್ಲದೆ ಈ ಚುನಾವಣೆಯಲ್ಲಿ ಅವರು ಠೇವಣಿಯನ್ನು ಸಹ ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಷ್ಟೊಂದು ಹೀನಾಯವಾಗಿ ಅವರು ಸೋಲನ್ನಪ್ಪುತ್ತಾರೆ. 2004ರಲ್ಲಿ ನಡೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷವೂ ಬಹುಮತ ಬಾರದೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ JDS ಪಕ್ಷಗಳು ಕೈ ಜೋಡಿಸಿ ಸರ್ಕಾರವನ್ನ ಧರಮ್ ಸಿಂಗ್ ನೇತೃತ್ವದಲ್ಲಿ ರಚಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ರಾಮನಗರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ಹಾಗೂ ಸಿದ್ದರಾಮಯ್ಯನ ನಡುವಿನ ಮೈತ್ರಿಯ ಮಾತುಕತೆಯಿಂದ ಅಸಂತುಷ್ಟರಾಗಿ ಕುಮಾರಸ್ವಾಮಿ 18 ಜನವರಿ 2006ರಂದು ತಮ್ಮ ತಂದೆ HD ದೇವೇಗೌಡರ ಇಚ್ಛೆಯ ವಿರುದ್ಧ ತಮ್ಮ ಪಕ್ಷದ 46 ಶಾಸಕರೊಡನೆ ರಾಜ್ಯಪಾಲರೊಡನೆ ಕಾಂಗ್ರೆಸ್ನ ಧರಮ್ ಸಿಂಗ್ ನೇತೃತ್ವದ ಸರ್ಕಾರಕ್ಕೆ ಕೊಟ್ಟ ಬೆಂಬಲವನ್ನ ಹಿಂದೆ ಪಡೆಯುತ್ತಾರೆ. ಕುಮಾರಸ್ವಾಮಿ ಮುಂದೆ ಫೆಬ್ರವರಿ 3, 2006ರಂದು ಭಾರತೀಯ ಜನತಾ ಪಕ್ಷದ ಸಹಕಾರದೊಂದಿಗೆ ಸ್ಥಾಪಿಸಲಾದ ನೂತನ ಸರ್ಕಾರದ ನೇತೃತ್ವವನ್ನ ವಹಿಸುತ್ತಾರೆ. ಜನವರಿ 2006ರಲ್ಲಿ JDS ಹಾಗೂ ಬಿಜೆಪಿ ಸೇರಿ ತಲಾ 20 ತಿಂಗಳ ಸರ್ಕಾರ ನಡೆಸುವ ಒಪ್ಪಂದವನ್ನ ಮಾಡಿಕೊಂಡು ನಂತರ ಆಗಿನ ರಾಜ್ಯಪಾಲ TN ಚತುರ್ಥಿ ಅವರು ಕುಮಾರಸ್ವಾಮಿ ಅವರಿಗೆ ಸರ್ಕಾರ ರಚನೆ ಮಾಡಲು ಆಹ್ವಾನ ನೀಡುತ್ತಾರೆ. ಫೆಬ್ರವರಿ 4, 2006ರಂದು ಕರ್ನಾಟಕದ 18ನೇ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಅಕ್ಟೋಬರ್ 8, 2007ರವರೆಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುತ್ತಾರೆ. ಒಪ್ಪಂದದಂತೆ ಬಾಕಿ 20 ತಿಂಗಳ ಅವಧಿಗೆ ಬಿಜೆಪಿಗೆ ಅಧಿಕಾರ ಹಸ್ತಾಂತರಿಸಲು ನಿರಾಕರಿಸಿ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡುತ್ತಾರೆ. ಈ ನಡುವೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಹಾಗೂ ರಾಧಿಕಾ ನಡುವೆ ಪ್ರೇಮಾಂಕುರವಾಗಿತ್ತು ಅನ್ನುವ ವಿಷಯ 2010ರಲ್ಲಿ ಖುದ್ದು ರಾಧಿಕಾ ಕುಮಾರಸ್ವಾಮಿ ಅವರೇ ಬಹಿರಂಗಪಡಿಸಿದ್ದರು. ಅವರ ಈ ಪ್ರೀತಿ ಪ್ರೇಮ ವಿಚಾರ ಮದುವೆಯವರೆಗೂ ಹೋಗಿತ್ತು. ಆದರೆ ಲೀಗಲ್ ಆಗಿ ಕುಮಾರಸ್ವಾಮಿ ಹಾಗೂ ರಾಧಿಕಾ ನಡುವೆ ಮದುವೆ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಆದರೂ ರಾಧಿಕಾ ಮಾತ್ರ ಕುಮಾರಸ್ವಾಮಿಯೇ ತನ್ನ ಗಂಡ ಹಾಗೂ ತಮಗಿಬ್ಬರಿಗೂ ಶಮಿಕಾ ಅನ್ನೋ ಮಗಳಿದ್ದಾಳೆ ಅನ್ನುವ ಮಾಹಿತಿಯನ್ನ ಅವರು ಬಹಿರಂಗಪಡಿಸಿದ್ದರು. ಇದೇ ಕಾರಣ ಅವರು 2010ರಲ್ಲಿ ಹಲವಾರು ಅವರಿಬ್ಬರ ಫೋಟೋಗಳನ್ನ ಹಾಗೂ ಮಗಳ ಜೊತೆ ಇರುವ ಫೋಟೋಗಳನ್ನ ಬಹಿರಂಗಪಡಿಸಿದ್ದರು. ಅವುಗಳಲ್ಲಿ ಕುಮಾರಸ್ವಾಮಿ ಹಾಗೂ ರಾಧಿಕಾ ತಮ್ಮ ಮಗಳು ಶಮಿಕಾಳೊಂದಿಗೆ ಇರುವಂತಹ ಹಲವಾರು ಫೋಟೋಗಳು ವೈರಲ್ ಕೂಡ ಆಗಿದ್ದವು. ಇವರಿಬ್ಬರ ನಡುವಿನ ಪ್ರೇಮ ಪ್ರಕರಣವನ್ನು ಹಿಂದೆ ಹಾಯ್ ಬೆಂಗಳೂರಿನ ಖ್ಯಾತಿ ರವಿ ಬೆಳಗೆರೆ ಅವರು ಒಂದು ಸಿನಿಮಾ ಮಾಡಲು ಕೂಡ ಮುಂದಾಗಿದ್ದರು. ಆ ಸಿನಿಮಾದ ಹೆಸರೇ ಮುಖ್ಯಮಂತ್ರಿ ಐ ಲವ್ ಯು. ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಕುಮಾರಸ್ವಾಮಿಯ ಪಾತ್ರವನ್ನ ನಿರ್ವಹಿಸುತ್ತಿದ್ದರು. ಆದರೆ ಚಿತ್ರೀಕರಣ ಮುಕ್ಕಾಲು ಭಾಗ ಆಗಿ ಹೋಗಿತ್ತು. ಆದರೆ ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ರವಿ ಬೆಳಗೆರೆ ಅವರು ಈ ಚಿತ್ರದ ಶೂಟಿಂಗ್ ಅನ್ನ ಸ್ಟಾಪ್ ಮಾಡುತ್ತಾರೆ. ಕೆಲವರ ಪ್ರಕಾರ ಕುಮಾರಸ್ವಾಮಿಯೇ ಈ ಚಿತ್ರವನ್ನು ನಿರ್ಮಾಣ ಮಾಡಬಾರದೆಂದು ದುಡ್ಡು ಕೊಟ್ಟಿದ್ದರು ಎನ್ನುವ ಊಹಾಪೋಹಗಳಿವೆ. ಇನ್ನು ಕೆಲವರ ಪ್ರಕಾರ HD ದೇವೇಗೌಡ ಅವರೇ ಮಾನನಷ್ಟ ಮೊಕದ್ದಮೆ ಹೂಡಿ ಈ ಚಿತ್ರವನ್ನು ನಿರ್ಮಾಣ ಮಾಡದಂತೆ ಸ್ಟೇ ತಂದಿದ್ದರು ಎನ್ನುವ ಮಾಹಿತಿ ಇದೆ. ಮುಂದೆ 2018ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈ ಬಾರಿ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಸರ್ಕಾರ ರಚಿಸಿದ ಕುಮಾರಸ್ವಾಮಿಯೇ ಮೇ 23, 2018ರಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. 2019ರಲ್ಲಿ ಕಾಂಗ್ರೆಸ್ ಮತ್ತು JDS ಪಕ್ಷದ ಶಾಸಕರು ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರಿದ್ದರಿಂದ ಬಹುಮತ ಕಳೆದುಕೊಂಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡುವ ಮೊದಲೇ ಮುಖ್ಯಮಂತ್ರಿಯಾಗಿದ್ದ HD ಕುಮಾರಸ್ವಾಮಿ ರಾಜೀನಾಮೆ ನೀಡುವ ಪರಿಸ್ಥಿತಿ ಉಂಟಾಗುತ್ತದೆ. ಸೆಪ್ಟೆಂಬರ್ 1, 2023ರಲ್ಲಿ ಲಘು ಪಾರ್ಶ್ವಯೊಂದಿಗೆ ಒಳಗಾಗಿದ್ದ ಕುಮಾರಸ್ವಾಮಿ ಅವರು ಜಯದೇವದ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು ಕೂಡ. ಆಮೇಲೆ ಒಳ್ಳೆಯ ಚಿಕಿತ್ಸೆ
ಚಿಕಿತ್ಸೆ ಪಡೆದು ಕೆಲಕಾಲ ಸಿಂಗಪುರಕ್ಕೆ ಹೋಗಿ ಅಲ್ಲಿಯೂ ಕೂಡ ಚಿಕಿತ್ಸೆಯನ್ನು ಪಡೆದು ಈಗ ಗುಣಮುಖರಾಗಿ ತಮ್ಮ ರಾಜಕೀಯ ಜೀವನವನ್ನ ನಡೆಸುತ್ತಿದ್ದಾರೆ. ಈಗಲೂ ಅವರು ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಮುಂದುವರಿಯುತ್ತಿದ್ದಾರೆ. ಕುಮಾರಸ್ವಾಮಿ ಅವರ ಇನ್ನಷ್ಟು ರಹಸ್ಯಗಳು ಬರುವ ಸಂಚಿಕೆಯಲ್ಲಿ ಮತ್ತಷ್ಟು ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.